ನಮ್ಮೆಲ್ಲರ ಅಕ್ಕ ಆಶಕ್ಕನನ್ನು ಪುತ್ತೂರಿನ ಆಶಾ ಕಿರಣ ಅಂತ ಹೇಳಿ ನೀವು ಸ್ವಾಗತ ಮಾಡ್ತಾ ಇದ್ದೀರಿ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ಬಂಧುಗಳೇ। ನರೇಂದ್ರ मोदी जी के, जेपी नड्डा जी के, येडियूरप्पा जी के, बसवराज बोम्माई जी के, नलिन कुमार कटील जी के, ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರ ದೇವರಿಗೆ ಶಾಸ್ತಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಳೆದ 5 ವರ್ಷದಲ್ಲಿ ನನಗೆಲ್ಲ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಮಗನಾಗಿ ನೋಡಿಕೊಂಡು ನನ್ನನ್ನು ಈ ಭಾಗದ ಜನಸೇವಕನಾಗಿ ನನ್ನನ್ನು ಆಯ್ಕೆ ಮಾಡಿದಂತ ನನ್ನೆಲ್ಲ ಕಾರ್ಯಕರ್ತ ದೇವರಿಗೆ ಮತದಾರ ಬಂಧುಗಳಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ। ಅಭೂತಪೂರ್ವ ಅಂತ ಈ ಒಂದು ಇವತ್ತಿನ ನಮ್ಮ ಆಶಾ ತಿಮ್ಮಪ್ಪ ಅವರ ನಾಮಪತ್ರ ಸಲ್ಲಿಕೆಯ ಭವ್ಯ ಮೆರವಣಿಗೆಯ ನೇತೃತ್ವವನ್ನು ವಹಿಸಿದಂತ ನಳಿನ್ ಕುಮಾರ್ ಕಟೀಲ್ ನಮ್ಮ ಸಂಸದರು, ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾದಂತ ತೇಜಸ್ವಿ ಸೂರ್ಯ ಅವರು, ನಮ್ಮ ನಟಿ ಶ್ರುತಿ ಅವರು, ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಬಂಧು ಭಗಿನಿಯರೇ, ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭವ್ಯ ಭಾರತವನ್ನು ನಾವು ನೋಡ್ತಾ ಇದ್ದೇವೆ। ಜಗತ್ತಲ್ಲಿ ಭಾರತ ಇವತ್ತು ರಾಷ್ಟ್ರೋತ್ಥಾನ ಆಗಬೇಕಿದ್ರೆ ಇವತ್ತು ಪುತ್ತೂರು ಕೂಡ ಉತ್ಥಾನ ಆಗಬೇಕು ಎನ್ನುವಂತ ಕಲ್ಪನೆ ಅಡಿಯಲ್ಲಿ ನವ ಭಾರತಕ್ಕೆ ನವ ಕರ್ನಾಟಕ ನವ ಪುತ್ತೂರು ಆಗಬೇಕು ಅಂತ ಹೇಳಿ ನಾವು ಚಿಂತನೆ ಮಾಡಿಕೊಂಡು ಕಳೆದ 5 ವರ್ಷದಿಂದ ಸುಮಾರು 1500 ಕೋಟಿ ರೂಪಾಯಿ ಅನುದಾನವನ್ನು ವಿನಿಯೋಗ ಮಾಡಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಇವತ್ತು ನಮ್ಮ ಸರ್ಕಾರವನ್ನು ತಲುಪಿಸುವಂತ ಕೆಲಸ ಮಾಡಿದೆ ಬಂಧುಗಳೇ। ಅನ್ನ, ನೀರು, ಇವತ್ತು ಆರೋಗ್ಯ, ಅಕ್ಷರ, ಇದು ನಮ್ಮ ಧ್ಯೇಯ। ಪ್ರತಿಯೊಬ್ಬ ನಾಗರಿಕ ಕೂಡ ಇವತ್ತು ಆತ್ಮನಿರ್ಭರತೆಯನ್ನು ಕಾಣಬೇಕು, ಆತ್ಮನಿರ್ಭರ ಭಾರತ ಆಗಬೇಕು ಎನ್ನುವಂತ ಕಲ್ಪನೆ ಅಡಿಯಲ್ಲಿ ಇವತ್ತು ನಮ್ಮ ಯೋಜನೆಗಳು ಇವತ್ತು ಸಾಕಾರಗೊಂಡಿದೆ ಬಂಧುಗಳೇ। ಕರ್ನಾಟಕದಲ್ಲಿ ಕಳೆದ 3.5 ವರ್ಷದಲ್ಲಿ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಹಾಕಿಕೊಂಡಂತಹ ಜನಪರ ಕಾರ್ಯಕ್ರಮಗಳು, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಕಿಕೊಂಡಂತ ಆ ಒಂದು ಆತ್ಮನಿರ್ಭರ ಕಾರ್ಯಕ್ರಮಗಳು ಇವತ್ತು ಬಹುಶಃ ಈ ಜನಸಾಗರವನ್ನು ನೋಡಿದಾಗ ನಮಗೆ ಸಾಕಾರಗೊಂಡಿದೆ। ನೀವೆಲ್ಲರೂ ಮತ್ತೊಮ್ಮೆ ಬಿಜೆಪಿಗೆ ಆಶೀರ್ವಾದ ಮಾಡ್ತೀರಿ। ನಮ್ಮೆಲ್ಲರ ಅಕ್ಕ ಆಶಕ್ಕನನ್ನು ಪುತ್ತೂರಿನ ಆಶಾ ಕಿರಣ ಅಂತ ಹೇಳಿ ನೀವು ಸ್ವಾಗತ ಮಾಡ್ತಾ ಇದ್ದೀರಿ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ಬಂಧುಗಳೇ। ತಾವೆಲ್ಲ ನನಗೆ ಹೇಗೆ ಆಶೀರ್ವಾದ ಮಾಡಿ 20,000 ಹತ್ತಿರ ಮತಗಳಿಂದ ಗೆಲ್ಲಿಸಿದ್ದೀರಾ, ಅದೇ ರೀತಿಯಲ್ಲಿ ಆಶಕ್ಕನಿಗೂ ಆಶೀರ್ವಾದ ಮಾಡಿ 30,000 ಅಂತರದಿಂದ ಗೆಲ್ಲಿಸಿ ಮತ್ತೊಮ್ಮೆ ಪುತ್ತೂರು ಬಿಜೆಪಿಯ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ, ಯಾವುದೇ ಸವಾಲನ್ನು ಸ್ವೀಕಾರ ಮಾಡಲಿಕ್ಕೆ ನಾವೆಲ್ಲ ಬದ್ಧರಾಗಿದೆ ಅಂತ ಹೇಳಿ ತೋರಿಸಿಕೊಡುವ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಪಾದ ಕ್ರಮಗಳಿಗೆ ನಮಿಸ್ತಾ ಇದೇ ಈ ಮೈಕ್ರೋಫೋನ್ ನಿಮ್ಮ ಪಾದ ಅಂತೇಳಿ ನಮಸ್ಕರಿಸ್ತೇನೆ, ನಮ್ಮ 2 ನಮನಗಳನ್ನು ಸಲ್ಲಿಸಿ ಮಾತಾಡಿಸ್ತೇನೆ। ಜೈ ಹಿಂದ್। ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ